ಎಲ್ಲ ಕಾಯ್ದೆಗಳನ್ನ ಬೀದಿಯಲ್ಲಿ ನಿಂತು ನಿರ್ಧಾರ ಮಾಡುವುದು ಸಾಧ್ಯವಿಲ್ಲ. ಮೋದಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಎಂದ್ರೆ ಎರಡು ಹೆಜ್ಜೆ ಮುಂದಕ್ಕೆ ಇಡ್ತಾರೆ ಎಂದು ಅರ್ಥ ಎಂದು ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಕೇಂದ್ರ ಕೃಷಿ ಕಾಯ್ದೆ ವಾಪಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಕಾಯ್ದೆಯನ್ನ ಜನರಿಗೆ ಅರ್ಥ ಮಾಡಿಸುವಲ್ಲಿ ಗೊಂದಲ ನಿರ್ಮಾಣವಾಗಿತ್ತು. ಒಂದು ಒಳ್ಳೆಯ ಮಸೂದೆಯನ್ನ ವಾಪಸ್ ಪಡೆದುಕೊಳ್ಳಲಾಗಿದೆ. ಸಣ್ಣ ಪುಟ್ಟ ತಿದ್ದುಪಡಿಯೊಂದಿಗೆ ಮತ್ತೆ ಮಂಡನೆ ಮಾಡಿಯೇ ಮಾಡುತ್ತಾರೆ. ಕೂತು ಚರ್ಚಿಸಲು ಹೋರಾಟಗಾರರು ತಯಾರು ಇರಲಿಲ್ಲ. ನಮ್ಮ ದೇಶದಲ್ಲಿ ವಿಪಕ್ಷಗಳು ವಿರೋಧ ಪಕ್ಷಗಳಾಗಿವೆ. ಕೇಂದ್ರ ಸರ್ಕಾರ ಮತ್ತೆ ರೈತರ ಜೊತೆ ಚರ್ಚೆಯನ್ನ ಮಾಡಲಿದೆ. ಸರ್ಕಾರದ ಜೊತೆ ಚರ್ಚಿಸದೆ ವಿರೋಧಿಸುವುದು ಪ್ರಜಾಪ್ರಭುತ್ವವೇ. ಕರ್ನಾಟಕದಲ್ಲೂ ಸರ್ಕಾರದ ಜೊತೆ ವಿಪಕ್ಷಗಳು ಚರ್ಚಿಸಲು ಸಿದ್ಧ ಇರಲಿಲ್ಲ. ವಿರೋಧಿಗಳು ರಾಜಕೀಯ ಲಾಭ ಪಡೆಯುವ ಉದ್ದೇಶವನ್ನು ಹೊಂದಿದ್ದಾರೆ. ರಾಜಕೀಯ ಲಾಭದ ಉದ್ದೇಶದಿಂದ ಕಾಯ್ದೆಯನ್ನ ವಾಪಸ್ಸು ಪಡೆದಿದ್ದಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ವಾಪಸ್ಸು ಪಡೆಯಲಾಗಿದೆ. ಎಲ್ಲಾ ಕಾಯ್ದೆಗಳನ್ನು ಬೀದಿಯಲ್ಲಿ ನಿಂತು ನಿರ್ಧರಿಸುವುದು ಸಾಧ್ಯವಿಲ್ಲ. 1 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಮನವೊಲಿಸಲು ಪ್ರಯತ್ನಿಸಿದೆ. ಮೋದಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಎಂದ್ರೆ 2 ಹೆಜ್ಜೆ ಮುಂದಕ್ಕೆ ಇಡ್ತಾರೆ ಎಂದು ಅರ್ಥ ಎಂದು ಹೇಳುವ ಮೂಲಕ ವಿಪಕ್ಷಗಳಿಗೆ ತಿರುಗೇಟನ್ನ ನೀಡಿದ್ದಾರೆ. ಇವರಿಗೆ ತಲುಪಿಸಲಿಕ್ಕೆ ಇದೆ. ನಮ್ಮ ದೇಶದಲ್ಲಿ ಈ ವಿಪಕ್ಷಗಳು ಅಂತ ಹೇಳಿದ್ರೆ ವಿರೋಧ ಪಕ್ಷ ಆಗಿಬಿಟ್ಟಿದೆ. ಅದು ಸಮಸ್ಯೆ ಆಗಿರುವಂಥದ್ದು. ಇನ್ನೊಂದು ಪಕ್ಷ ಎದುರು ಪಕ್ಷ ಬೇಕು ನಮಗೆ, ಆದರೆ ಅದು ವಿರೋಧಿ ಪಕ್ಷ ಆಗಬಾರ್ದು. ಆ ವಿರೋಧ ಮಾಡಬೇಕು ಅಂತಲೇ ಮಾಡ್ತಾ ಇದ್ದದ್ದು, ಅದರಿಂದ ಸಮಸ್ಯೆ ಆಗಿದೆ. ಎಲ್ಲ ಕಾಯ್ದೆಗಳು ಈಗ ಈ ತರ ಆದ್ರೆ ಹಾಗೆ ಸಿಎ ಬಗ್ಗೆ ಚರ್ಚೆ ನಡೀತಾ ಇದೆ. ಅದೆಲ್ಲ ಆಗೋದಿಲ್ಲ. ಅದೆಲ್ಲ ಪಿಎ ಬಗ್ಗೆ ಕಾಯ್ದೆ ವಾಪಸ್ ಪಡೆಯಬೇಕು. ಅದೆಲ್ಲ ಆಗೋದಿಲ್ಲ. ಈಗ ಹಿಂತಕೊಂಡದ್ದು ಅಲ್ಲ ಆಗಿದೆ. ಅದಕ್ಕೆ ಜನಮಾನಸಕ್ಕೆ ಅದು ಗೊತ್ತಾಗಬೇಕಲ್ಲ. ಜನರಿಗೆ ತಲುಪಿಸಲಿಕ್ಕೆ ಈ ವಿರೋಧ ಅಂತ ಹೇಳುವಂಥ ಜನ ಅಡ್ಡಿಪಡಿಸ್ತಾ ಇದ್ದಾರೆ. ಅದರಿಂದಾಗಿ ಸಮಸ್ಯೆ ಆಯಿತು. ಅದರಿಂದ ಇನ್ನೂ ಹೆಚ್ಚು ಸಮಸ್ಯೆ ಆಗೋದು ಬೇಡ. ಅದಕ್ಕೆ ಈಗ ವಾಪಸ್ ತಗೊಂಡಿದೆ. ಮತ್ತೊಮ್ಮೆ ಚರ್ಚೆ ಮಾಡಿ ಮತ್ತೆ ಅದನ್ನು ತರ್ತಾರೆ. ತರೋದಿಲ್ಲ ಅಂತೇನಿಲ್ಲ, ಅದನ್ನು ಮತ್ತೆ ತರ್ತಾರೆ. ಇನ್ನೊಂದು ಸತಿ ಅದನ್ನು ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ ರೀ. ನಾನು ಹೇಳಿದ್ದು, ಇನ್ನೊಂದು ಅಭಿಪ್ರಾಯ ಇದ್ದವರು ಕೂತ್ಕೋಬೇಕಲ್ಲ. ಕೂತ್ಕೊಳ್ಳಿಗೆ ಈಗ ಸಿ ಎ ಬಗ್ಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಕೂತ್ಕೊಳ್ಳಿಲ್ಲ. ಇಲ್ಲದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಈಗ ಕರ್ನಾಟಕದಲ್ಲಿ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಸೆಂಬ್ಲಿಯನ್ನು ಕರೆದ್ರೆ ಚರ್ಚೆ ಮಾಡಲಿಕ್ಕೆ ತಯಾರಿಲ್ಲದವರು ಅದು ಪ್ರಜಾಪ್ರಭುತ್ವ. ಅದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಚರ್ಚೆ ಮಾಡಬೇಕು ರೀ. ಚರ್ಚೆ ಮಾಡಿ ಒಂದು ಅಭಿಪ್ರಾಯಕ್ಕೆ ಬರಬೇಕು.